ಹೊರಗಿಂದ ಬಂದವರಿಗೆ ಕೊಟ್ರೆ ನಿಮ್ಮ ನಿಲುವು ಏನು? ಮುಂದೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯತೆಗಳು ಇಲ್ಲ. ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧವಾಗಿ ತಾವು ಒಂದು ಹೇಳಿಕೆಯನ್ನ ಕೊಟ್ಟಿದ್ದೀರಿ. ನಮಗೇನಾದ್ರೂ ನೋವಾಗುವಾಗ ಅದನ್ನು ತಿಳಿಸುವ ಪ್ರಯತ್ನವನ್ನು ನಮ್ಮ ನಾಯಕರಿಗೆ ಮಾಡಬೇಕಲ್ಲ. ಸಂಘ ಪರಿವಾರದ ಪರ್ಯಾಯವಾಗಿ BHP ಎನ್ನುವಂತ ಸಂಘಟನೆಯನ್ನ ಸ್ಥಾಪನೆ ಮಾಡ್ತೀರಿ. ಹಿಂದೂಗಳಂದು ಸಮಾವೇಶಗಳಲ್ಲಿ ಹೇಮರಾಜ್ ಶೆಟ್ಟಿಯನ್ನು ಕರೆಯುವುದಿಲ್ಲ, ಹಿಂದೂ ಆಗಿ ಬೇಡ. ಅಲ್ಲಿ ಕಾಂಗ್ರೆಸ್ ಹಿಂದುತ್ವವನ್ನು ಕಡೆಗಣಿಸಿರುವಂತದ್ದೇ ನಮ್ಮ ಪಕ್ಷದ ನಿರಂತರ ಸೋಲಿಗೆ ಕಾರಣ. ನಮ್ಮ ಪಕ್ಷಕ್ಕೆ ಇದು ಬೇಡ ಅಂತ ಆದಾಗ ನಾನು ಯಾಕೆ ಇದನ್ನು ತಲೆಗೊತ್ತುಕೊಡ್ಬೇಕು? ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಒಂದು ಕೋಮು ಸೂಕ್ಷ್ಮವಾದಂತಹ ಜಿಲ್ಲೆ. ಇಲ್ಲಿ ಜಾತಿ ಆಧಾರಿತವಾದಂತಹ ಮತಗಳನ್ನು ಕ್ರೋಢೀಕರಣ ಮಾಡೋದು ಕಷ್ಟ. ಹಿಂದುತ್ವ, ಹಿಂದೂ, ಅನ್ಯ ಕೋಮು, ಹೀಗೆ ಒಂದು ಚಲಾವಣೆಯಲ್ಲಿರುವ ಮತಗಳು. ಏನು ಹೇಳ್ತೀರಿ ನಮ್ಮ ಇಲ್ಲಿಯ ಮತ ವ್ಯವಸ್ಥೆಯ ಬಗ್ಗೆ? ಅಲ್ಲ, ಅದರ ವಿಚಾರವಾಗಿ ನಾನೀಗ ಉಲ್ಲೇಖ ಮಾಡಿರುವಂಥದ್ದು ಇದು ತಪ್ಪು ಅಂತೇಳಿ. ಆದರೆ ಏನಾಗಿದೆ, ಈಗ ಎಲ್ಲ ರಾಜಕೀಯ ಲೆಕ್ಕಾಚಾರಗಳನ್ನು ವಿಮರ್ಶೆ ಮಾಡುವಾಗ ನಾವು ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳದೆ ಜಾತಿಯ ಆಧಾರಕ್ಕೆ ಹೋಗ್ತೇವೆ, ಧರ್ಮದ ಆಧಾರಕ್ಕೆ ಹೋಗ್ತೇವೆ. ರಾಜಕೀಯ ಪಕ್ಷಗಳು ಧರ್ಮಾಧಾರಿತವಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಆಗ ಅದೊಂದು ರೀತಿಯ ಗೊಂದಲ ಆಗ್ತದೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಮುಖವಾಗಿ ಈ ವಿಚಾರಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು. ಅಭಿವೃದ್ಧಿಗೆ ಇಲ್ಲಿ ಲಕ್ಷಣಗಳೇ ಇಲ್ಲ. ಮೊನ್ನೆ ಇತ್ತೀಚೆಗೆ ನಮ್ಮ ಸಂಸದರು, ರಾಜ್ಯ BJPಯ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ರವರು ಉಳ್ಳಾಳದ ವಿಚಾರಕ್ಕೆ ಪ್ರಸ್ತಾಪ ಮಾಡುವಾಗ ಹೇಳ್ತಾರೆ, ಅವರೊಬ್ಬ ಸಂಸದರಾಗಿ 3-4 ಬಾರಿ ಸಂಸದರಾಗ್ತಾರೆ. ರಾಜ್ಯ BJPಯ ಆಡಳಿತಾರೂಢ ಪಕ್ಷದ ರಾಜ್ಯಾಧ್ಯಕ್ಷರು ಹೇಳ್ತಾರೆ, ಜನರಲ್ಲಿ ನೀವು ಮೋರಿ, ಸಂಕ, ಮಾರ್ಗ, ನೀರು, ಗೀರು ಕೇಳಬೇಡಿ, ಅದೆಲ್ಲ ಬಿಟ್ಟುಬಿಡಿ, ಧರ್ಮದ ಬಗ್ಗೆ ಮಾತಾಡಿ ಅಂತ ಹೇಳುವಾಗ ನಾವು ಅವರನ್ನು ಧರ್ಮ ಕಟ್ಟಲಿಕ್ಕೆ ಆಗಿ ಅವರ ಪಕ್ಷದವರು ಗೆಲ್ಲಿಸಿದ್ದಾರಾ ಅಂತ ಹೇಳುವ ಪ್ರಶ್ನೆ ನಮ್ಮನ್ನು ಕಾಡ್ತದೆ. ಧರ್ಮ ಬೇರೆ, ರಾಜಕೀಯ ಬೇರೆ. ರಾಜಕೀಯದಲ್ಲಿ ಸಾಮಾಜಿಕ ಸೇವೆ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಅವರ ಕರ್ತವ್ಯ. ಯಾರೊಬ್ಬ ಜನಪ್ರತಿನಿಧಿ ಬಂದ ಮೇಲೆ ಅವನಿಗೆ ಹಿಂದೂ, ಮುಸಲ್ಮಾನ, ಕ್ರೈಸ್ತ ಅಂತೇಳಿ ವಿಭಾಗ ಮಾಡಿಕೊಂಡು ಕೆಲಸ ಮಾಡಲಿಕ್ಕೆಲ್ಲ. ಎಲ್ಲ ಧರ್ಮದವರಿಗೂ ಅವನು ಗೆದ್ದ ಮೇಲೆ ಕೆಲಸ ಮಾಡುವಂಥದ್ದು ಅವನ ಆಗಬೇಕು. ಈಗ ನಾನು ಕಾಂಗ್ರೆಸ್ಸಲ್ಲಿ MLA ಆದ್ರೂ ನಾನು ಒಂದು ಧರ್ಮ, 2 ಧರ್ಮಕ್ಕೆ ಸೀಮಿತ ಆಗೋದಿಲ್ಲ. ನನ್ನ ಧರ್ಮದೊಂದಿಗೆ ಇತರ ಧರ್ಮ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದು ಕೆಲಸ ಮಾಡಬೇಕು ಹೊರತು. ಅದರಲ್ಲಿ ಅವರು ಕಟೀಲ್ರವರು ಮಾತಾಡ್ತಾರೆ ನೋಡಿ, ಎಷ್ಟು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅವ್ರದ್ದು ಅಂತೇಳಿ ಓಪನ್ ಆಗಿ ಹೇಳ್ತಾರೆ. ಅವರನ್ನು ಮೋರಿ ಮಾಡಲಿಕ್ಕೆ, ಸಂಕ ಮಾಡಲಿಕ್ಕೆ, ಬ್ರಿಡ್ಜ್ ಮಾಡಲಿಕ್ಕೆ, ರೋಡ್ ಮಾಡಲಿಕ್ಕೆ, ನೀರು ಕೊಡಲಿಕ್ಕಾಗಿಯೇ ಸಂಸದರು ಮಾಡಿದ್ದು, ಅಭಿವೃದ್ಧಿ ಮಾಡಲಿಕ್ಕೋಸ್ಕರ. ಅದನ್ನು ಬಿಟ್ಟುಬಿಡಿ ಅಂತ ಹೇಳಿದರೆ ಅವರು ಮಾಡಲಿಲ್ಲ ಅಂಥೇಳಿ. ಅದನ್ನು ಬಿಟ್ಟು ನಾವು ಇಲ್ಲಿ ಧರ್ಮದಲ್ಲಿ ರಾಜಕೀಯ ಮಾಡುವ, ಅಲ್ಲಿ ನಾವು ಗೆಲ್ತೇವೆ ಅಂತ ಹೇಳುವ ಮಾತನ್ನು ಹೇಳ್ತಾರೆ ಅಂತ ಹೇಳುವಾಗ ಇದು ಈ ಜಿಲ್ಲೆಯ ದುರಂತ. ಅದನ್ನು ಜನ ಒಪ್ಪೋದಿಲ್ಲ. ಅದರಿಂದಾಗಿ ಆ ಸ್ಟೇಟ್ಮೆಂಟ್ ಅವರಿಗೆ ತುಂಬ ಡ್ಯಾಮೇಜನ್ನು ಕೊಟ್ಟಿದೆ ಅಂಥೇಳಿ ನಮಗೆ ಅನ್ನಿಸ್ತಾ ಇದೆ. ಅದು ಖಂಡಿತವಾಗಿ ಡ್ಯಾಮೇಜ್ ಕೊಡ್ತದೆ. ಅವರ ಅಭಿವೃದ್ಧಿಗೆ ಪರವಾಗಿ ಇಲ್ಲ, ಅವರಿಗೆ ಅದರ ಅಗತ್ಯ ಇಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟ ಆಗಿದೆ ಅಂಥೇಳಿ ನನಗೆ ಅನ್ನಿಸುವ ಕಾರಣ, ಧರ್ಮಾಧಾರಿತವಾಗಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ನೆಲೆಯಲ್ಲಿ ಯಾರೊಬ್ಬರೂ ಕೆಲಸ ಮಾಡಬಾರ್ದು ಅಂಥೇಳಿ ನನ್ನ ಅನಿಸಿಕೆ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಅದರಲ್ಲಿ ಪುತ್ತೂರು ಅಂತ ಹೇಳುವಂಥದ್ದು ಅತ್ಯಂತ ಸೂಕ್ಷ್ಮವಾದ ಕ್ಷೇತ್ರ, ತಾಲೂಕು. ಇಲ್ಲಿಂದಲೇ ನಾವು ಒಂದು ಒಳ್ಳೆಯ ಸಲಹೆಯನ್ನು ಕೊಡಬೇಕು ಅಂತ ಹೇಳುವ ತೀರ್ಮಾನ. ಧರ್ಮದಲ್ಲೇ ಇರಬೇಕು. ಧರ್ಮದಲ್ಲಿ ಕರೆಯುವಾಗ, ದೇವಸ್ಥಾನಕ್ಕೆ ಹೋಗುವಾಗ ನಾವೆಲ್ಲ ಒಟ್ಟಿಗೆ ಹೋಗೋಣ, ಅಲ್ಲಿ ರಾಜಕೀಯ ಬೇಡ ನಮಗೆ. ಅದು ಬಿಟ್ಟು ಅಲ್ಲಿ ನಮ್ಮನ್ನು ಅವನು ಕಾಂಗ್ರೆಸ್ಸಿನವನು, ಅವನು JDSನವನು, ಅವನು ಇವನು ಅಂತೇಳಿ ಅದಿಲ್ಲ. ಅದು ಅಲ್ಲಿ ಅವನು ಹಿಂದೂ, ನಾವೆಲ್ಲ ಹಿಂದೂಗಳು. ರಾಜಕೀಯ ಅವನ ಮನಸ್ಥಿತಿಗೆ ಯಾವುದು ಸರಿ ಕಾಣ್ತದೆ ಅದನ್ನು ಮಾಡಿದರೆ ಮಾತ್ರ ಅದು ನಮಗೆಲ್ಲರಿಗೂ ಒಳ್ಳೆಯದನ್ನು ಕೊಡ್ತದೆ ಅಂತೇಳಿ ನನ್ನ ಭಾವನೆ. ಈಗ ಪುತ್ತೂರಿನಲ್ಲಿ ಅಥವಾ ಕಾಂಗ್ರೆಸ್ನಲ್ಲಿ ತಮ್ಮ ಜೊತೆಗೆ ಆಪ್ತರಾಗಿದ್ದವರೇ ತಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅನ್ನುವಂಥ ಒಂದು ಮಾತಿದೆ, ಹೌದಾ ಇದು? ನನ್ನ ಜೊತೆಯಲ್ಲಿ ತುಂಬ ಜನ ಆಪ್ತರಿದ್ದಾರೆ. ಅಂದರೆ ಯಾರಾದರೂ ಒಬ್ಬರು ವೈಯಕ್ತಿಕವಾಗಿ ಅವರಿಗೆ ಬೇಕಾದ ಕಾರಣಕ್ಕೆ ಬಿಟ್ಟು ಹೋಗಿದ್ದರೆ ಅದರ ಬಗ್ಗೆ ಅವರ ವೈಯಕ್ತಿಕ ವಿಚಾರಗಳಿರ್ಬೋದು, ಅದರ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಓಕೆ. ಒಂದು ಬಾರಿ ತಮ್ಮ ಪತ್ನಿಗೆ MLA ಟಿಕೆಟ್ನ ಆಫರ್ ಬರ್ತದೆ, ತಾವು ಬೇಡ ನನಗೆ ಕೊಡಿ ಅಂತ ಕೇಳ್ತೀರಿ ಅಂತ ಹೇಳುವಂಥದ್ದು, ಹೌದದು? ಕೇಳಿದ್ರ ಯಾವತ್ತಾದ್ರು ನಿಮಗೆಲ್ಲ ಪತ್ನಿ ಕೊಡುವ ಅನ್ನುವಂಥದ್ದು ಮಾತುಕತೆ ಏನಾದರೂ ಬಂದಿತ್ತಾ? ಅಲ್ಲ, ಈಗ
ಕಳೆದ ಬಾರಿಯೂ ಆ ಪ್ರಸ್ತಾಪಗಳು ಬಂದಾಗ ಅಂದರೆ ಈಗ ನನ್ನ ಪತ್ನಿ 2 ಬಾರಿ ಜಿಲ್ಲಾ ಪಂಚಾಯತ್ನ ಸದಸ್ಯೆಯಾಗಿದ್ದಾಳೆ. ಅವಳು ನ್ಯಾಯವಾದಿಯೂ ಹೌದು. ರಾಜಕೀಯವಾಗಿ ಅಂದರೆ ಅವಳು ಮದುವೆ ಆಗುವ ಮೊದಲು ಅವರು ರಾಜಕೀಯವಾಗಿ ಇದ್ದ ಕುಟುಂಬದಿಂದ ಬಂದವಳಲ್ಲ. ಆದರೆ ನನ್ನನ್ನು ಮದುವೆ ಆದ ನಂತರ ನಮ್ಮ ಸಹವಾಸ ಅಂದರೆ ಇವತ್ತು ಗ್ರಾಮ ಪಂಚಾಯತಿಗಿಂದ ಬಂದು ಜಿಲ್ಲಾ ಪಂಚಾಯತಿಗೆ ಬಂದು ಇವತ್ತು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದ್ದಾಳೆ. ಜನರ ಮೆಚ್ಚುಗೆಯನ್ನು ಪಡ್ಕೊಂಡಿದ್ದಾಳೆ. ಅಭಿವೃದ್ಧಿಯಲ್ಲಿ ತುಂಬ ಸಾಧನೆಯನ್ನು ಮಾಡಿದ್ದಾಳೆ. ಹಾಗಾಗಿ ಜನರಿಗೆ ಒಂದು ಕಡೆಯಿಂದ ಜಿಲ್ಲಾ ಪಂಚಾಯತಲ್ಲಿ 2 ಬಾರಿ ಇದ್ದು ಸ್ಥಾಯಿ ಸಮಿತಿಯ ಅಧ್ಯಕ್ಷೆಯಾಗಿದ್ದು ಒಳ್ಳೆ ಕೆಲಸ ಮಾಡಿರುವಾಗ ಹೇಮನಾ ಶೆಟ್ಟಿ ಅವರನ್ನು ಸ್ವಲ್ಪ ಜನ ಬೇರೆ ಬೇರೆ ಕಾರಣಗಳಿಂದಾಗಿ ದೂಷಣೆ ಮಾಡ್ತಾ ಇರುವಾಗ ಅವ್ರ ಹೆಂಡತಿ ಬಗ್ಗೆ ಒಳ್ಳೆ ಅಂದರೆ ನನ್ನನ್ನು ಕೆಟ್ಟವನು ಅಂತ ಹೇಳುವ ವಿಚಾರಕ್ಕೆ ಬದಲಾಗಿ ಒಳ್ಳೆ ನನ್ನ ಹೆಂಡತಿ ಆದ ನನ್ನ ಬೆಂಬಲನೂ ಇದ್ದರೆ ಅವಳಿಗೆ ಅವಕಾಶಗಳಿದೆ ಅಂತ ಹೇಳುವ ದೃಷ್ಟಿಯಲ್ಲಿ ಉಲ್ಲೇಖ ಮಾಡಿರ್ಬೋದು. ಆದರೆ ನನ್ನ ಒಂದು ವಿಚಾರಗಳು ಯಾವುದು ಅಂತ ಹೇಳಿದರೆ ನಾನು ರಾಜಕೀಯದಿಂದ ಇಷ್ಟು ವರ್ಷಗಳ ಕಾಲ ಇದ್ದು ನಮಗೊಂದು ಅಪೇಕ್ಷೆಗಳಿರ್ತದೆ. ಹಾಗಾಗಿ ಒಮ್ಮೆ ಶಾಸಕನಾಗಬೇಕು ಅಂತ ಹೇಳುವ ಆಶಯ ನಂದಿದೆ. ಆದರೆ ನಾನು ಶಾಸಕನಾದರೆ ನನ್ನ ಹೆಂಡತಿ ಜಿಲ್ಲಾ ಪಂಚಾಯತಿ ಕೆಲಸ ಮಾಡಿದ್ದಾಳೆ ಅಂತ ಹೇಳುವಂಥದ್ದು. ಒಂದು ವೇಳೆ ಅಂಥ ಸಂದರ್ಭಗಳು ಬಂದಾಗ, ಒಂದು ವೇಳೆ ಅನಿವಾರ್ಯಗಳಾದಾಗ ಅಥವಾ ಯಾವುದೇ ಒಂದು ಮಹಿಳಾ ಮೀಸಲಾತಿ ಅಂತೇಳಿ ಬಂದಾಗ ಅಂಥ ಅವಕಾಶಗಳಿದ್ದರೆ ಮಾತ್ರ ಆಗ್ತದೆ ಹೊರತು ಇಲ್ಲದಿದ್ದರೆ ನನಗೆ ಅದು ಅಂದರೆ ನಮ್ಮ ಇಬ್ಬರ ಒಳಗೆ ಯಾರಿಗೆ ವಿವಾದ ಅಂತ ಹೇಳುವ ಪ್ರಶ್ನೆ ಬರುವುದಿಲ್ಲ. ಅದು ನನಗೆ ಅವಕಾಶ ಸಿಗಬೇಕು ಅಂತ ಹೇಳುವ ಬೇಡಿಕೆಯನ್ನು ಇಟ್ಟಿದ್ದೇನೆ ಅಷ್ಟೇ. ಓಕೆ, ಈಗ ಟಿಕೆಟಿನ ಗೊಂದಲ ಎಲ್ಲ ಬಗೆಹರಿತು, ಒಬ್ಬರಿಗೆ ಟಿಕೆಟ್ ಕೊಟ್ಟರು ಅಂತ ಇದ್ರೆ, ಈಗ ಸ್ಪರ್ಧೆಯ ವಿಚಾರಕ್ಕೆ ಬಂದರೆ ಕಾಂಗ್ರೆಸ್ಗೆ ಎಷ್ಟು ಅವಕಾಶ ಇದೆ ಪುತ್ತೂರಿನಲ್ಲಿ ಗೆಲ್ಲುವಂಥದ್ದು? ಪುತ್ತೂರಿನಲ್ಲಿ ಕಾಂಗ್ರೆಸ್ಸಿನಲ್ಲಿ ಸಮರ್ಥ ಅಭ್ಯರ್ಥಿಗೆ ಅವಕಾಶ ಕೊಟ್ಟರೆ ಪ್ರಸ್ತುತ ಒಳ್ಳೆ ಅವಕಾಶಗಳಿದೆ ಅಂತ ಹೇಳುವಂಥದ್ದೊಂದು ಭಾಳ ಪ್ರಮುಖವಾದ ವಿಚಾರ. ಅದು ಪಕ್ಷ ಎಲ್ಲ ರೀತಿಯಲ್ಲಿ ವಿಮರ್ಶೆಗಳನ್ನು ಮಾಡಿಕೊಂಡು ಗೆಲ್ಲುವ ಅಭ್ಯರ್ಥಿಯನ್ನು ಹುಡುಕುವ ಕೆಲಸವನ್ನು ಮಾಡಬೇಕಾಗ್ತದೆ. ಆಗಿರುವಾಗ ಯಾವುದು ನಮಗೆ ಪೂರಕವಾಗಿರುವ ಅಂಶಗಳು ಅಂತೇಳಿದರೆ ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ BJP ತೊಡಗಿಸಿಕೊಂಡದ್ದು ಅಥವಾ ಶಾಸಕರ ಕಾರ್ಯವಿಧಾನಗಳು ಎಷ್ಟರ ಮಟ್ಟಿಗೆ ಆಗಿದೆ ಮತ್ತು BJPಯ ಆಡಳಿತದ ಲೋಪಗಳು, ಇವತ್ತು ಪ್ರಮುಖವಾಗಿ ಕಂದಾಯ ಇಲಾಖೆಯಲ್ಲಿ ಆಗಿರುವಂಥ ತುಂಬ ಎಡವಟ್ಟುಗಳು. ಕಂದಾಯ ಇಲಾಖೆಯಲ್ಲಿ ನಾವು ಹೇಳ್ತಾ ಇದ್ದೇವೆ, ಎಲ್ಲ ಗ್ರಾಮಗಳಲ್ಲಿ ಅಕ್ರಮ ಸಕ್ರಮಗಳಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಅಂಥೇಳಿ. ಇದು ಸಾರ್ವಜನಿಕವಾಗಿ ಗೊತ್ತಿರುವಂಥ ಒಂದು ಸತ್ಯ. ಎಷ್ಟೋ ಜನ ಕೆಲವು ಗ್ರಾಮಗಳಲ್ಲಿ ಅಕ್ರಮ ಸಕ್ರಮಗಳನ್ನು ಮಾಡಿಕೊಂಡಿದ್ದಾರೆ, ಬೇಕಾದಷ್ಟು ದುಡ್ಡು ಕೊಟ್ಟು ಮಾಡಿಕೊಂಡಿದ್ದಾರೆ. ಇದು ಕಾಂಗ್ರೆಸ್ ಇರುವಾಗ ಈ ರೀತಿ ನಡೀಲಿಲ್ಲ ಅಂತ ಹೇಳುವಂಥ ಅಭಿಪ್ರಾಯ ಜನಸಾಮಾನ್ಯರಲ್ಲಿ ಇದೆ. ಹಾಗಾಗಿ ಕಂದಾಯ ಇಲಾಖೆ ಇರ್ಬೋದು ಅಥವಾ ಜನರಿಗೆ ಜನೋಪಯೋಗಿ ಕೆಲಸ ಕಾರ್ಯಗಳು ಒಂದು ಪ್ರಯೋಜನ ಆಗುವಂಥದ್ದು ಈ ಸರ್ಕಾರದಿಂದ ಈ ಪಕ್ಷದಿಂದ ಆಗಲಿಲ್ಲ ಅಂತ ಹೇಳುವಂಥದ್ದು ಜನಸಾಮಾನ್ಯರ ಮನಸ್ಸಿನಲ್ಲಿ ತುಂಬಿದೆ. ಆಗಿರುವಾಗ ಬದಲಾವಣೆಯನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ. ಈಗ ಒಬ್ಬರು ಈ ಕ್ಷೇತ್ರದಲ್ಲಿ ಈಗ ಇದ್ದ ಶಾಸಕರು ಗೆಲ್ತಾರಾ ಅಂತ ಕೇಳಿದರೆ ಗೆಲ್ಲಿಗೆ ಸಾಧ್ಯ ಇಲ್ಲ ಈಗಿನ ಪ್ರಸಕ್ತ ವ್ಯವಸ್ಥೆಯಲ್ಲಿ. ಈಗಿನ ಅಂದರೆ ಕಾಂಗ್ರೆಸ್ ಎಲ್ಲಾದರೂ ಎಡವಟ್ಟು ಮಾಡಿದರೆ, ಅಭ್ಯರ್ಥಿ ಸ್ಥಾನದಲ್ಲಿ ಎಡವಟ್ಟು ಮಾಡಿದರೆ ಅದರ ರಾಜಕೀಯ ಲಾಭ ಇನ್ನೊಬ್ಬರಿಗೆ ಆಗಲೇಬೇಕಲ್ವಾ ಅಂತ ಹೇಳುವಂಥ ಪ್ರಶ್ನೆಗಳು ಇಲ್ಲಿ ಕಾಡ್ತದೆ. ಹಾಗಾಗಿ ಪುತ್ತೂರು ಮತ್ತು ವಿಟ್ಲ 2 ಬ್ಲಾಕ್ಗಳಿಲ್ಲಿ ಬರ್ತದೆ, ವಿಟ್ಲ, ಉಪ್ಪಿನಂಗಡಿ, ಪುತ್ತೂರು. ಈ ಭಾಗದಲ್ಲಿ ಒಟ್ಟು ಪಕ್ಷದ ಪ್ರಸಕ್ತ ಪರಿಸ್ಥಿತಿಯಲ್ಲಿ ರಾಜ್ಯ ಮತ್ತು ಕೇಂದ್ರದ ರಾಜಕೀಯ ವ್ಯವಸ್ಥೆಗಳ ಪರಿಣಾಮವು ನಮ್ಮ ಮೇಲೆ ನಮಗೆ ಲಾಭದಾಯಕವಾಗಿರುವಂಥದ್ದು. ಮತ್ತು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ BJP ಎಡವಟ್ಟನ್ನು ಮಾಡಿಕೊಂಡಿರುವಂಥದ್ದು. ಸಾರ್ವಜನಿಕವಾಗಿ ಕಂದಾಯ ಇಲಾಖೆ ಕೆಲವು ಇಲಾಖೆಗಳಲ್ಲಾದ ಲೋಪಗಳಿಂದಾಗಿ ಇವತ್ತು ತೊಂದರೆಗಳಾಗಿದೆ. ಅದರ ಜೊತೆಗೆ ಭಾಳ ಪ್ರಮುಖವಾಗಿ 2 ವರ್ಷಗಳಿಂದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಆಗಲಿಲ್ಲ, ಅಂದರೆ ಚುನಾವಣೆ ನಡೀಲಿಲ್ಲ. ಇದು BJPಯ ದೊಡ್ಡ ಒಂದು ಡ್ರಾಬ್ಯಾಕ್. ಈಗ ಯಾವ ಕೋರ್ಟ್ ಇಲ್ಲ, ಅವರು ಚುನಾವಣೆ ಮಾಡಿದರೆ ಸೋಲ್ತಾರೆ. ಹಾಗಾಗಿ ಅದು ಒಂದು ಮೈನಸ್ BJPಗೆ ಇರುವಾಗ ಓವರಾಲ್ BJP ಇಲ್ಲಿ ಎಡವಟ್ಟು ಮಾಡಿಕೊಂಡಿರುವ ಕಾರಣ ಕಾಂಗ್ರೆಸ್ಸಿಗೆ ಅವಕಾಶಗಳು ಹೆಚ್ಚು ಇದೆ. BJPಯಲ್ಲಿ ಪ್ರಬಲ ನಾಯಕರಾಗಿದ್ದವರು ಕೋಡಿಂಬಾಡಿ ಅಶೋಕ್ ರೈ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ.
ಬಂದರೆ ಯಾವ ರೀತಿ ಸ್ವಾಗತ ಮಾಡ್ತೀರಿ? ಬಿ ಜೆ ಪಿಯಲ್ಲಿ ಪ್ರಬಲ ನಾಯಕರಾಗಿದ್ದರೆ ಅವರು ಬಿ ಜೆ ಪಿಯಲ್ಲಿ ಸ್ಪರ್ಧೆ ಮಾಡಬೇಕು. ಅವರು ಕಾಂಗ್ರೆಸ್ಸಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಆಗ್ತದಾ ಅಂತ ಹೇಳುವಂಥ ಪ್ರಶ್ನೆ ನಮ್ಮನ್ನು ಕಾಡುವಂಥದ್ದು. ಬಿ ಜೆ ಪಿಯಲ್ಲಿ ಪ್ರಬಲ ನಾಯಕರಾಗಿದ್ದರೆ ಅವರಿಗೆ ಬಿ ಜೆ ಪಿಯಲ್ಲಿ ಅವಕಾಶಗಳು ಸಿಗ್ತದೆ. ಕಾಂಗ್ರೆಸ್ಸಲ್ಲಿ ಯಾಕೆ ಅವಕಾಶ ಕೊಡ್ತದೆ? ಕಾಂಗ್ರೆಸ್ಸಲ್ಲಿ ಈಗ ಇರುವಂಥವರೆಲ್ಲ ಯಾರ ಆಕಾಂಕ್ಷಿಗಳಾಗಿ ಅರ್ಜಿ ಸಲ್ಲಿಸಿದವರು ಯಾರು ಅಸಮರ್ಥರಿಲ್ಲ. ಅಂದರೆ ಅವರಿಗೆ ಕೊಟ್ಟರೆ ಅವರು ಎದುರಿಸುವ ಶಕ್ತಿ ಇರುವವರು ಆಗಿರುವಾಗ ಇಲ್ಲಿ ಈ ಪ್ರಶ್ನೆ ಕಾಡುವುದಿಲ್ಲ ಅಂಥೇಳಿ ನನಗೆ ಅನಿಸ್ತಾ ಇದೆ. ಅದೇ ಪ್ರಚಾರ ಸುದ್ದಿಗಳು ಬರ್ತದೆ. ಆದರೆ ಯಾವುದೇ ಒಬ್ಬ ವ್ಯಕ್ತಿ ಎಷ್ಟು ಪ್ರಭಾವಿತನಾಗಿದ್ದರೂ ಆ ಪಕ್ಷದಲ್ಲಿ ಬಂದು ತೊಡಗಿಸಿಕೊಂಡು ಒಂದು 5 ವರ್ಷ ಕೆಲಸ ಮಾಡಿ ಮತ್ತೆ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಿದವರು ಬಂದು ಚುನಾವಣೆಗೆ ನಿಲ್ಲುವಂಥದ್ದು ಸ್ವಾಭಾವಿಕ. ಬಿಟ್ಟು ಬಂದು ಮರುದಿವಸ ಚುನಾವಣೆಗೆ ನಿಲ್ಲುವಂಥದ್ದಾದರೆ ಅದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಹೇಳುವಂಥ ಪ್ರಶ್ನೆ ಸಮಾಜದಲ್ಲಿ ಕಾಡ್ತಾ ಇದೆ. ಹಾಗಾಗಿ ಅಂಥ ಪ್ರಶ್ನೆಗಳು ಆಗೋದಿಲ್ಲ ಅಂಥೇಳಿ ನಮ್ಮ ಮನಸ್ಸಿಗೆ ನಮಗೆ ಧೈರ್ಯ ಇದೆ. ಅಂಥದ್ದೆಲ್ಲ ಆಗೋದಿಲ್ಲ. ಸುದ್ದಿ ಇರ್ತದೆ, ಅದರ ವಿರುದ್ಧ ನಾವು ಮಾತಾಡಿದರೆ ನಾವು ತಪ್ಪುಗಾರ ಆಗ್ತೇವೆ. ಅಂದರೆ ಅದನ್ನು ಆಕ್ಷೇಪ ಮಾಡಿದ್ದೇನೆ ಅಂತೇಳಿ ಆಕ್ಷೇಪ ಅಲ್ಲ, ಅದು ಸ್ವಾಭಾವಿಕವಾಗಿ ಜನಸಾಮಾನ್ಯರ ಅಭಿಪ್ರಾಯ ಏನಿರ್ತದೆ, ಏನು ಇಂಟರ್ನಲ್ ರಿಪೋರ್ಟ್ಸ್ ಇದೆ, ಅದೆಲ್ಲ ಜಾರಿ ಆಗ್ತದೆ. ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ತಪ್ಪನ್ನು ತಪ್ಪು ಅಂತ ಹೇಳುವ ಸ್ವಾತಂತ್ರ್ಯ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಅದು ಬೇಕಲ್ವಾ? ತಪ್ಪನ್ನು ತಪ್ಪು ಅಂತ ಹೇಳದಿದ್ದರೆ ಅದು ಪಕ್ಷ ಅಂತೇಳಿ ಆಗೋದಿಲ್ಲ, ನಮ್ಮ ವ್ಯಕ್ತಿತ್ವ ಅಂತ ಆಗೋದಿಲ್ಲ. ಅದನ್ನೆಲ್ಲ ಸಹಿಸಿಕೊಂಡು ಒಬ್ಬ ಹೋದರೆ ನಾವು ಸಹ ಎಲ್ಲರ ಸಾಲಿಗೆ ಸೇರುವಂತ ಆಗಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಕೆಲವು ಸಂದರ್ಭ ನಮಗೆ ತಪ್ಪು ಅಂತ ಕಂಡದ್ದನ್ನು ವಿಮರ್ಶೆ ಮಾಡುವಂಥದ್ದು, ತಪ್ಪು ಅಂತ ಹೇಳಲಿಕ್ಕಾಗದಿದ್ರು ವಿಮರ್ಶೆ ಆದರೂ ಮಾಡಿ ಅದನ್ನು ಸರಿಪಡಿಸಿಕೊಳ್ಳುವಂಥ ಪ್ರಯತ್ನ ಯಾಕೆ ಮಾಡಬಾರ್ದು ಅಂಥೇಳಿ ನಾವು ಆಲೋಚನೆ ಮಾಡಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಅದು ವಿಮರ್ಶೆ ಅಂತಾಗುವಾಗ ಅದನ್ನು ಕೆಲವರು ವಿಮರ್ಶೆಯನ್ನು ಪರಾಮರ್ಶೆ ಮಾಡಲಿಕ್ಕೆ ಹೋಗಿ ಅದನ್ನು ಅವರ ವಿರುದ್ಧ ಮಾಡಿಸುವಂಥ ಪ್ರಯತ್ನವನ್ನು ಸಹ ಮಾಡ್ಬೋದು, ಅದು ಬೇರೆ. ಆದರೆ ನನಗೆ ಅನಿಸಿರುವಂಥದ್ದು ಅಂಥ ಗೊಂದಲಗಳೆಲ್ಲ ಪಕ್ಷ ಅವಕಾಶ ಮಾಡಿ ಕೊಡುವುದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಮತ್ತೆ ಏನಾಗ್ತದೆ ಅಂತೇಳಿ ಗೊತ್ತಿಲ್ಲ. ವಿಮರ್ಶೆಗಳು ವಿರುದ್ಧವಾಗಿದ್ದು ತಾವು ಅನುಭವ ಅಂತ ಹೇಳ್ತಿದ್ದೀರಾ? ಅಲ್ಲ, ಇರ್ಬೋದು. ಈಗ ವಿಮರ್ಶೆಗಳು ವಿರುದ್ಧ ಅಂದರೆ ಈ ಚುನಾವಣೆ ಅಂತ ಹೇಳುವಾಗ, ಅಭ್ಯರ್ಥಿಗಳ ಆಯ್ಕೆ ಅಂತ ಹೇಳುವಾಗ ನಾವಿಲ್ಲಿ ಕೂತು ಎಲ್ಲೋ ಒಂದು ಮಾತಾಡಿದ್ದೆಲ್ಲ ಜಾರಿ ಆಲೋಚನೆಗಳು ಅವರ ಪರಿಣಾಮಕ್ಕೆ ಬೀರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಾಂದರ್ಭಿಕವಾಗಿ ಯಾವುದೋ ತೀರ್ಮಾನಗಳು ಏನೆಲ್ಲ ಆಗ್ತದೆ ಅಂತ ಹೇಳಲಿಕ್ಕೆ ಬರೋದೂ ಇಲ್ಲ. ಆಗ ಈ ಗೊಂದಲಗಳೆಲ್ಲ ಆಗುವ ಸಾಧ್ಯತೆಗಳು ಇರಬಾರ್ದೇನೂ ಇಲ್ಲ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಈಗ ವೈಯಕ್ತಿಕವಾಗಿ ಯಾರ ವಿಚಾರವನ್ನು ಸಹ ನಾವು ಅವರು ಒಳ್ಳೆಯವರು ಕೆಟ್ಟವರು ಅಂತ ಹೇಳುವ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಆದರೆ ವಿಮರ್ಶೆಗಳಾಗಬೇಕು, ವಿಮರ್ಶೆ ಮಾಡಿಕೊಂಡು ಪಕ್ಷ ತೀರ್ಮಾನ ತೆಗೊಳ್ಬೇಕು ಅಂತ ಹೇಳುವಂಥದ್ದು ನಮ್ಮ ಅಭಿಪ್ರಾಯ. ಪುತ್ತೂರಿನ ಹಾಲಿ ಶಾಸಕರ ಕಾರ್ಯವೈಖರಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಂದು ಮಾತನ್ನು ತಾವು ಹೇಳಿದ್ರಿ, ನಾವು ಅಭ್ಯರ್ಥಿಯ ಆಯ್ಕೆಯಲ್ಲಿ ಸ್ವಲ್ಪ ಎಡವಟ್ಟು ಮಾಡಿದ್ರು ನಮಗೆ ಅವಕಾಶಗಳು ಕೈ ತಪ್ಪಿ ಹೋಗ್ಬೋದು ಅನ್ನುವಂಥದ್ದು. ಹಾಗಿದ್ದಾಗ ಈಗಿನ ಶಾಸಕರ ಕಾರ್ಯವೈಖರಿ ಹೇಗಿದೆ? ಈಗಿನ ಶಾಸಕರ ಕಾರ್ಯವೈಖರಿಯ ಬಗ್ಗೆ ಜನರಲ್ಲಿ ಸ್ವಲ್ಪ ಅಸಮಾಧಾನ ತುಂಬ ಇದೆ. ಅಂದರೆ ನಾನು ಹೇಳುವಂಥದ್ದು, ಈಗ ನಮ್ಮ ಪಕ್ಷದವರಿಗೆ ಅವರ ಮೇಲೆ ಅಸಮಾಧಾನ ಇರುವಂಥದ್ದು, ಅದು ಅವರ ಪಕ್ಷವನ್ನು ಸಂಘಟನೆ ಮಾಡುವಾಗ ನಮ್ಮ ಪಕ್ಷದವರಿಗೆ ವಿರೋಧ ಇರುವಂಥದ್ದು ಸ್ವಾಭಾವಿಕ. ನಾನು ತಿಳ್ಕೊಂಡಾಗೆ ಅವರ ಪಕ್ಷದಲ್ಲೇ ಅವರಿಗೆ ಭಾಳ ವಿರುದ್ಧವಾದ ವಿಚಾರಗಳು ತುಂಬ ಇದೆ. ಹಾಗಾಗಿ ಅದರ ಲಾಭ ಇನ್ನೊಬ್ಬರಿಗೆ ಆಗಲೇಬೇಕಲ್ವ. ಹಾಗಾಗಿ ಅವರಿಗೆ ಅದು ಬೇರೆ ಬೇರೆ ಕಾರಣಗಳು, ಕೆಲವೊಂದು ರಸ್ತೆ ವಿಚಾರದಲ್ಲಿ ಹೋದಾಗ ಅವರ ಪಕ್ಷದವರೇ ಅವರನ್ನು ವಿರೋಧಿಸುವಂಥದ್ದನ್ನು ನಾವು ಅನೇಕ ಸಂದರ್ಭ ಕಂಡಿದ್ದೇವೆ. ಇದೆಲ್ಲ ಒಳ್ಳೆಯ ಲಕ್ಷಣಗಳಲ್ಲ. ಅಂದರೆ ನಾವು ಅದನ್ನು ಎಲ್ಲಿ ಜಡ್ಜ್ಮೆಂಟ್ ಮಾಡ್ಬೋದು ಅಂತೇಳಿದರೆ ಅವ್ರು ಗೆಲ್ತಾರ ಸೋಲ್ತಾರ ಅಂತ ಹೇಳುವಾಗ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಬೆಂಬಲಿಸುವವರು ಯಾರಿಲ್ಲ. ಅವರ ಪಕ್ಷದಿಂದಲೇ ಅವರನ್ನು ಕಾಲು ಎಳೆಯುವಂಥ ಪ್ರಯತ್ನಗಳು ನಿರಂತರವಾಗಿ ಕ್ಷೇತ್ರದಲ್ಲಿ ಕಂಡುಬರುವಾಗ ಅವರೆಲ್ಲೋ ಎಡವಟ್ಟು ಮಾಡಿಕೊಂಡಿದ್ದಾರೆ ಅಂಥೇಳಿ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆ ಎಡವಟ್ಟುಗಳು ಅವರಿಗೆ ವಿರುದ್ಧವಾಗಿ ಪರಿಣಮಿಸಬಹುದು ಎನ್ನುವಂಥದ್ದು ಒಂದು ರೀತಿಯ ಸೂಚನೆಗಳಿದೆ. ಈಗ ಪುತ್ತೂರು ಕಾಂಗ್ರೆಸ್ನ ಸಿದ್ಧತೆ ಹೇಗಿದೆ ಚುನಾವಣೆಗೆ? ಅಂದರೆ ಆಕಾಂಕ್ಷಿಗಳು ಇಷ್ಟು ಮಂದಿ ಇರುವಾಗ ಎಲ್ಲರೂ ಕೂಡ ಅವರದ್ದೇ ಆದ ರೀತಿಯಲ್ಲಿ ಕಾರ್ಯತಂತ್ರವನ್ನು ರೂಪಿಸಿಕೊಂಡಿದ್ದಾರೆ. ಟಿಕೆಟ್ ಫೈನಲ್ ಆಗುವವರೆಗೆ ಯಾರೂ ಕೂಡ ಅದನ್ನು ಬಹಿರಂಗವಾಗಿ ಹೇಳ್ತಾ ಇಲ್ಲ ಅನ್ನುವಂತಹ ಒಂದು ಮಾತು ಕೂಡ ಇದೆ. ಒಟ್ಟು ಈಗ ನೀವು ಪಕ್ಷವನ್ನು ಸಂಘಟನಾತ್ಮಕವಾಗಿ ತೆಗೆದುಕೊಂಡು ನೋಡಿದರೆ
ಯಾವ ಥರ ಸಿದ್ಧತೆಗಳಾಗ್ತಾ ಇದೆ ಚುನಾವಣೆಗೆ? ಈಗ ನಾನು ಉಳಿದವರ ವಿಚಾರದ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗದೆ, ನಾನು ಹೇಳುವಂಥದ್ದು ನಾನು ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ, ನಾನು ಚುನಾವಣೆಗೆ ಈಗ ಯಾವಾಗ ಘೋಷಣೆ ಆದರೂ ಚುನಾವಣೆಗೆ ನಿಲ್ಲಲು ನಾನು ಸನ್ನದ್ಧನಾಗಿದ್ದೇನೆ. ಮುಖ್ಯವಾಗಿ ನನಗೆ ವಿಟ್ಲ, ಉಪ್ಪಿನಂಗಡಿ, ಪುತ್ತೂರು ಈ ಬ್ಲಾಕಿಗೆ ಸಂಬಂಧಪಟ್ಟು ಎಲ್ಲ ಗ್ರಾಮಗಳಲ್ಲಿ ಜನರ ಒಂದು ಸಂಪರ್ಕವನ್ನು ಬೆಳೆಸಿಕೊಂಡಿದ್ದೇನೆ. ಮತ್ತು ಈಗಾಗಲೇ ಅನೇಕ ಧಾರ್ಮಿಕವಾಗಿ ಸಾಮಾಜಿಕವಾದ ಕ್ರೀಡಾಟಗಳು ಇಂಥದ್ರಲ್ಲಿ ನಿರಂತರವಾಗಿ ಭಾಗವಹಿಸುವುದರ ಮೂಲಕ ಜನರಿಂದ ಒಂದು ಮೆಚ್ಚುಗೆಯ ಮತ್ತು ಯಾವಾಗಲೂ ಅವರ ಜೊತೆಗಿರುವಂಥದ್ದನ್ನು ನಾನು ಇಟ್ಟುಕೊಂಡ ಕಾರಣ ನನಗೆ ಚುನಾವಣೆಯ ತಯಾರಿ ಅಂತ ಹೇಳುವಂಥದ್ದು ಇದೇ ಬಿಟ್ಟರೆ ಬೇರೆ ಪಕ್ಷದ ಸಂಘಟನೆ ಕೆಲಸ ಕಾರ್ಯಗಳು ಈಗಾಗಲೇ ಬ್ಲಾಕ್ ಕಾಂಗ್ರೆಸ್ಸಿನವರು ಮಾಡ್ತಾರೆ. ಅವರ ಮೂಲಕ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಹಾಗಾಗಿ ಮತದಾರರ ಪಟ್ಟಿಗೆ ಸೇರಿಸುವಂಥ ಕೆಲಸ ಕಾರ್ಯಗಳು, ಪಕ್ಷದ ಸಂಘಟನೆಗೆ ಇನ್ನು ಬೂತ್ಗಳಲ್ಲಿ ಕೆಲಸ ಮಾಡಬೇಕಾದ ವಿಚಾರಗಳು ಪಕ್ಷದ ನಿರ್ದೇಶನದಂತೆ ಈಗಾಗಲೇ ನಡೆದಿದೆ. ಹಾಗಾಗಿ ಅದೇ ಒಂದು ರೀತಿಯಲ್ಲಾದರೆ ಉಳಿದ ಕೆಲಸ ಕಾರ್ಯಗಳಲ್ಲಿ ನನಗೆ ಧೈರ್ಯ ಇರುವಂಥದ್ದು, ಯಾವಾಗ ಚುನಾವಣೆ ಆದ್ರೂ ಸಹ ನಾನು ಈ ಮೊದಲು ಚುನಾವಣೆಯಲ್ಲಿ ಸುಮಾರು ವರ್ಷಗಳ ಕಾಲ ನಿರಂತರವಾಗಿ ತೊಡಗಿಸಿದ್ದ ಕಾರಣ, ಚುನಾವಣೆಗೆ ತಯಾರಿ ನಡೆಸಿದ್ದ ಕಾರಣ ಮತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಎಲ್ಲ ಸನ್ನದ್ಧತೆಯನ್ನು ಮಾಡಿಕೊಂಡಿರುವ ಕಾರಣ ಇದರಲ್ಲಿ ನಾನು ಯಾವಾಗ ಚುನಾವಣೆ ಆದರೂ ನಾನು ರೆಡಿ ಇದ್ದೇನೆ. ಈ ಬಾರಿ ಚುನಾವಣೆಯಲ್ಲಿ ತಾವು ನಿಂತರೆ ನಿಮ್ಮ ಕನಸಿನ ಪುತ್ತೂರು ಹೇಗಿರುತ್ತೆ, ಹೇಗೆ ಅಭಿವೃದ್ಧಿಗೊಳಿಸಬೇಕು ಅಂತ ಸಿದ್ಧರಾಗಿದ್ದೀರಿ ಅಂತ ಒಂದು ಪ್ರಶ್ನೆ ಆದರೆ, ಟಿಕೆಟ್ ಸಿಗದಿದ್ದರೆ ನಿಮ್ಮ ನಿರ್ಧಾರ ಏನು? ಒಂದು, ನನಗೆ ಅವಕಾಶ ಸಿಕ್ಕಿದರೆ ನಾನೀಗಾಗಲೇ ಹೇಳಿದಂತೆ ಸುಮಾರು 35 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿ ರಾಜಕಾರಣದಲ್ಲಿ ತೊಡಗಿಸಿಕೊಂಡು ವಿವಿಧ ಸಂಘ ಸಂಸ್ಥೆಯಲ್ಲಿ ಸಕ್ರಿಯವಾಗಿದ್ದುಕೊಂಡು ನನಗಿರುವಂಥ ಒಂದು ಆತ್ಮ ಸಾಕ್ಷಿಯಾಗಿ ಧೈರ್ಯ ಇರುವಂಥದ್ದು ಯಾವುದು ಅಂತೇಳಿದರೆ, ನಾನು ಕೇವಲ ರಾಜಕೀಯಕ್ಕೆ ಒಂದು ಸೀಮಿತವಾದ ವ್ಯಕ್ತಿ ಅಲ್ಲ. ನಿರಂತರವಾಗಿ ಬೇರೆ ಬೇರೆ, ನಾನು ಲಯನ್ಸಲ್ಲಿ ಕೇವಲ ಒಂದು 4 ವರ್ಷದಲ್ಲಿ ದೊಡ್ಡ ಹುದ್ದೆಗೆ ಏರುವಂಥದ್ದು, 4-5 ಕ್ಲಬ್ಗಳನ್ನು ಪ್ರಾರಂಭ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದು ಕ್ಲಬ್ ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ಅವಧಿಯಲ್ಲಿ 5 ಕ್ಲಬ್ಗಳನ್ನು, ಹೊಸ ಕ್ಲಬ್ಗಳು ಸುಳ್ಯದ ಪುತ್ತೂರು ತಾಲೂಕಲ್ಲಿ ಎಲ್ಲ ಕಡೆ ಹೊಸ ಕ್ಲಬ್ಗಳನ್ನು ಮಾಡಿ, ಅದರ ಜೊತೆಗೆ ಮಾಡುವಾಗ ಅದರಲ್ಲಿ ತುಂಬ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿರಬೇಕಾಗ್ತದೆ. ಮತ್ತು ಅಂದರೆ ನಾನು ಯಾಕೆ ನನಗೆ ಕೊಡಬೇಕು ಅಂತೇಳುವ ವಿಚಾರವನ್ನು ಪ್ರಸ್ತಾಪ ಮಾಡುವುದಿದ್ದರೆ, ನನಗೆ ಅವಕಾಶ ಸಿಗ್ತದೆ ಅಂತೇಳುವ ಭರವಸೆ ಇರುವ ಕಾರಣಗಳೇನು ಅಂತೇಳಿದರೆ, ಭಾಳ ಭೀಕರವಾದ ಕೋವಿಡ್ನ ಸಂದರ್ಭದಲ್ಲಿ ಸುಮಾರು 8-10 ಲಕ್ಷಗಳ ಒಂದು ಆಹಾರ ಧಾನ್ಯಗಳನ್ನು ನಾನು ಮನೆಗೆ ತಲುಪಿಸಿ ಜನರ ಕಷ್ಟದಲ್ಲಿ ಸಮಸ್ಯೆಗೆ ಸ್ಪಂದಿಸುವುದಲ್ಲದೆ ಅನೇಕ ಬಡವರಿಗಾಗಿ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ನಾನು ಮಾಡಿಕೊಂಡು ಬಂದಿದ್ದೇನೆ. ಹಾಗಿರುವಾಗ ಇದು ನನ್ನ ಆತ್ಮಸಾಕ್ಷಿಗೆ ಧೈರ್ಯ ಬರುವಂಥದ್ದು ನಾನು ಏನು ಮಾಡ್ತಾ ಇದ್ದೇನೆ. ಅದಲ್ಲದೆ ನಾನು ಬಂಟರ ಯಾನೆ ನಾಡವರ ಮಾತೃ ಸಂಘದ ಉಪಾಧ್ಯಕ್ಷನಾಗಿ, ಅಂದರೆ ಅದು 3 ಜಿಲ್ಲೆಗೆ ಸಂಬಂಧಪಟ್ಟದ್ದು, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಈ ಜಿಲ್ಲೆಗಳ ಪಟ್ಟ ಬಂಟರ ಯಾನೆ ನಾಡವರ ಮಾತೃ ಸಂಘ ಸುಮಾರು 26,000 ಸದಸ್ಯರನ್ನು ಒಳಗೊಂಡಂಥ ನಮ್ಮ ಭಾಳ ಪ್ರಮುಖವಾದ ಬಂಟ ಸಮಾಜ ಈ 3 ಜಿಲ್ಲೆಗಳಲ್ಲಿ ಪ್ರಭಾವವನ್ನು ಹೊಂದಿರುವ ಕಾರಣ ನಾನು ಅಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. 2 ಅವಧಿಗೆ ಕಾರ್ಯದರ್ಶಿಯಾಗಿ, 2 ಅವಧಿಗೆ ಈಗ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮತ್ತು ಇಲ್ಲಿಯೂ ಸಹ ನಾನು ತುಂಬ ಸಮಾಜಕ್ಕಾಗಿ ಕೆಲಸ ಕಾರ್ಯಗಳನ್ನು, ಒಂದು ಸಮಾಜಕ್ಕಾಗಿ ನಿರಂತರವಾಗಿ ತೊಡಗಿಸಿಕೊಳ್ಳುವುದರ ಮೂಲಕ, ಅಲ್ಲದೆ ನಮ್ಮ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ, ನಾನು ಯಾಕೆ ಇದನ್ನೇ ಉಲ್ಲೇಖ ಮಾಡ್ತಾ ಇದ್ದೆ ಅಂತ ಹೇಳಿದರೆ, ಎಲ್ಲಿ ನನಗೆ ನನ್ನ ಒಂದು ಧೈರ್ಯ ಅಂತ ಹೇಳಿದರೆ, ನಾನು ಯಾವ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ್ರೂ ಅದರಲ್ಲಿ ಅದರದ್ದೇ ಆದ ಒಂದು ವಿಶೇಷ ರೀತಿಯ ಸಂಘಟನೆಯನ್ನು, ನಾನು ಸೇವೆಯನ್ನು ಮಾಡ್ತಾ ಇರ್ತೇನೆ ಅಂತೇಳಿ. ನಾನು ರಾಮಕೃಷ್ಣ ಶಾಲೆಯಲ್ಲಿ ಸಂಚಾಲಕನಾಗಿ ಈಗ ಒಂದು 8-9ನೇ ವರ್ಷ ಆಯಿತು, 10ನೇ ವರ್ಷದಲ್ಲಿದ್ದೇನೆ. ಈ 10 ವರ್ಷದಲ್ಲಿ ಶಾಲೆಯನ್ನು ಅಂತಾರಾಷ್ಟ್ರ ಮಟ್ಟಕ್ಕೆ ಏರಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ಅಂದರೆ ವಿಜ್ಞಾನ ವಿಭಾಗದಲ್ಲಿ 2 ಲ್ಯಾಬ್ಗಳನ್ನು ಮಾಡಿಕೊಂಡು, ವಿಶೇಷವಾದ ಕಟ್ಟಡಗಳನ್ನು ಮಾಡಿಕೊಂಡು, ವಿಶೇಷವಾದ ಗಾರ್ಡನ್ ಅಥವಾ ಯಾವ ವ್ಯವಸ್ಥೆ ನೋಡಿದರೂ ಸಹ ಒಮ್ಮೆ ಶಾಲೆಯನ್ನು ಬಂದು ನೋಡಿ ಅಂತ ಹೇಳುವ ರೀತಿಯಲ್ಲಿ ಆ ಶಾಲೆಯನ್ನು ಬೆಳೆಸಿದ್ದೇನೆ. ಯಾವ ಕ್ಷೇತ್ರಕ್ಕೆ ಕೈ ಹಾಕಿದರೂ ಅದರಲ್ಲೇ ಆದ ಒಂದು ವಿಶೇಷವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದ ಕಾರಣ, ಅದೇ ರೀತಿ ನನ್ನ ಊರಿನಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ದತ್ತು ತೆಕ್ಕೊಂಡೆ.
ದತ್ತು ತೆಕ್ಕೊಂಡು ಆ ಶಾಲೆಗೆ ಸುಮಾರು 80 ಲಕ್ಷ ರೂಪಾಯಿಗಳ ವಿಶೇಷ ಅನುದಾನವನ್ನು ತರಿಸಿ ಗ್ರಾಮಾಂತರದ ಒಂದು ಸರ್ಕಾರಿ ಶಾಲೆಯನ್ನು ಖಾಸಗಿ ಶಾಲೆಗಿಂತ ಮೇಲ್ಮಟ್ಟದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. LKG UKG ಅಂದರೆ ಗ್ರಾಮಾಂತರ ಪ್ರದೇಶದ ನನ್ನ ಊರಿನ ಪ್ರತಿಯೊಬ್ಬ ವಿದ್ಯಾರ್ಥಿಯು ಆಂಗ್ಲ ಮಾಧ್ಯಮದ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂಥೇಳಿ LKG UKGಯನ್ನು ಪ್ರಾರಂಭ ಮಾಡಿದೆ. ನಾನೇ ಅದಕ್ಕೆ ಬೇಕಾದ ಎಲ್ಲ ಹಣವನ್ನು ಕೈಯಿಂದ ಹಾಕಿ ಆ ಒಂದು ಶಿಕ್ಷಣ ಪ್ರಾರಂಭಿಸಿ ಎಲ್ಲರ ಪ್ರೀತಿಗೆ ಮೆಚ್ಚುಗೆಗೆ ಪಾತ್ರರಾದೆ. ಅದರ ನಂತರ ಆ ಒಂದು ಸಂದರ್ಭದಲ್ಲಿ 2018ರಲ್ಲಿ ಕುಮಾರಸ್ವಾಮಿ ಅವರ ಸರ್ಕಾರ ಕರ್ನಾಟಕದಲ್ಲಿ ಬಂದಾಗ ಈ ರಾಜ್ಯದ 1,000 ಶಾಲೆಗಳಲ್ಲಿ 1ನೇ ತರಗತಿ ಸರ್ಕಾರಿ ಶಾಲೆಯಿಂದ ಆಂಗ್ಲ ಮಾಧ್ಯಮ ಪ್ರಾರಂಭಗೊಂಡಾಗ ನಮ್ಮ ಶಾಲೆಯಲ್ಲಿ LKG UKGಗೊಂಡು 2ನೇ ವರ್ಷದಲ್ಲಿ ನಮ್ಮ ಶಾಲೆಗೂ ಆಂಗ್ಲ ಮಾಧ್ಯಮದ 1ನೇ ತರಗತಿ ಪ್ರಾರಂಭಗೊಂಡು ಈಗ 4ನೇ ತರಗತಿಯ ಆಂಗ್ಲ ಮಾಧ್ಯಮ ಶಿಕ್ಷಣ ನಮ್ಮ ಕಾವು ಶಾಲೆಯಲ್ಲಿ ನಡೀತಾ ಇದೆ. 165 ವಿದ್ಯಾರ್ಥಿಗಳು ನಾನು ದತ್ತು ತೆಕ್ಕೊಂಡಾಗ ನಮ್ಮ ಶಾಲೆಯಲ್ಲಿದ್ದರೆ ಕೇವಲ 6 ವರ್ಷದ ಅವಧಿಯಲ್ಲಿ ಈಗ 401 ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಇದು ನಮ್ಮ ಸಾಧನೆ. ನಾನು ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದರೆ, ಏನು ಮಾಡ್ತೀರಾ ಹೇಮರಾಜ್ ಶೆಟ್ಟರೆ, ನೀವು ಶಾಸಕರಾದರೆ ಏನು ಮಾಡ್ತೀರಾ ಅಂತ ಕೇಳುವಾಗ ನಾವು ಕೈಗೆತ್ತಿಕೊಂಡ ಯಾವುದೇ ವಿಚಾರಗಳಲ್ಲಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಸಮಾಜಕ್ಕೆ ಪೂರಕವಾಗುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತೇನೆ. ಅದೇ ರೀತಿ ನನ್ನ ಪತ್ನಿ 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಾಗಲೂ ಆ ಕ್ಷೇತ್ರದಲ್ಲಿ ಸುಮಾರು 12 ಕೋಟಿಗಿಂತ ಮಿಗಿಲಾದ ಕಾಮಗಾರಿಗಳ ಮೂಲಕ ಮತ್ತು ಒಳ್ಳೆಯ ಆಡಳಿತದ ಮೂಲಕ ಮೆಚ್ಚುಗೆಯನ್ನು ಗಳಿಸಿರುವಂಥದ್ದು ನನಗೆ ಇನ್ನೊಂದು ದೊಡ್ಡ ಶಕ್ತಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಈ ಎಲ್ಲ ರೀತಿಯಲ್ಲಿ ಮತ್ತು ನಮ್ಮ ಮನೆ ಒಂದು ಕೂಡು ಕುಟುಂಬ, ಅಂದರೆ ನಮ್ಮ ಇಡೀ ತಾಲೂಕಿನಲ್ಲೇ ಇಷ್ಟು ದೊಡ್ಡ ಕುಟುಂಬ ಎಲ್ಲಿ ಇರಲಿಕ್ಕಿಲ್ಲ. ಅದು ಯಾವಾಗ ನಿಮ್ಮ ಮಾಧ್ಯಮದಲ್ಲೂ ಸಹ ಪ್ರಚಾರ ಆಗಿದೆ. ಅಂದರೆ ಸುಮಾರು ಕೊರೋನಾ ಸಂದರ್ಭದಲ್ಲಿ ಸುಮಾರು 35 ಜನ ನಮ್ಮ ಮನೆಯಲ್ಲಿ ಇದ್ದೆವು. ಅದರ ನಂತರ ಬೇರೆ ಬೇರೆ ಎಲ್ಲೆಲ್ಲ ಇದ್ದರೂ ನಾವು ಒಮ್ಮೆ ಆಗಾಗ ಒಟ್ಟಿಗೆ ಸೇರುವಂಥದ್ದು. ನಮ್ಮ ಮತದಾರ ಪಟ್ಟಿಯಲ್ಲಿ 27 ಜನರ ಹೆಸರು ನಮ್ಮ ಮನೆಯಲ್ಲಿದೆ. ಹಾಗಾಗಿ ಇದೊಂದು ರೀತಿಯ ಕೂಟು ಕುಟುಂಬ ಅಂತ ಹೇಳಲಿಕ್ಕೆ ಇದೆಲ್ಲವೂ ನನಗೆ ಒಂದು ರೀತಿಯ ಪ್ರೇರಣೆ, ಒಂದು ರೀತಿಯ ವಿಚಾರಗಳು. ಆಗಾಗ ಈ ಸಮಾಜದಲ್ಲಿ ಬೇರೆ ಬೇರೆ ಕಷ್ಟ ಕಾರ್ಪಣ್ಯಗಳು ಇರುವ ಜನರಿಗೆ ಸ್ಪಂದನೆ ಮಾಡುವ ಮೂಲಕ ಸಂತೋಷವನ್ನು ಪಡ್ತೇನೆ. ಅದಲ್ಲದೆ ಪಂಚಾಯತಿಗೆ ಅಂತ ಹೇಳುವ ಒಂದು ವಿಚಾರಕ್ಕೂ ಬರ್ತೇನೆ. ಅಂದರೆ ಈ ಸಿವಿಲ್ ಡಿಸ್ಪ್ಯೂಟ್ಸ್ ಕೆಲವು ಅನೇಕ ಸಂದರ್ಭ ಬಂದಾಗ ನನ್ನಲ್ಲಿಗೆ ಜನ ಬರ್ತಾರೆ. ಅಂದರೆ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಪರಿಹಾರ ಮಾಡಿಕೊಡ್ಬೇಕು ಅಂಥೇಳಿ ಅದರಲ್ಲೂ ಸಹ ನಾನು ಸೂಕ್ತವಾಗಿ ಸ್ಪಂದಿಸಿ ಅದಕ್ಕೂ ಅವರಿಗೆ ಒಂದು ಒಳ್ಳೆಯ ತೀರ್ಮಾನಗಳನ್ನು ಕೊಡುವುದರ ಮೂಲಕ ಅದರಲ್ಲೂ ಯಶಸ್ವಿಯಾಗಿದ್ದೇನೆ. ಇದೆಲ್ಲವೂ ನನಗೆ ಈ ಬಾರಿಯ ಒಂದು ಶಾಸಕನ ಆಕಾಂಕ್ಷಿಯಾಗಿ ಅಭ್ಯರ್ಥಿಯಾಗುವಂಥ ಎಲ್ಲ ವಿಚಾರಗಳಿದೆ ಅಂತ ಹೇಳುವುದರ ಮೂಲಕ ನಿಮ್ಮ 2ನೇ ಪ್ರಶ್ನೆ, ಟಿಕೆಟ್ ಸಿಗದಿದ್ದರೆ ಏನು ಮಾಡ್ತೀರಾ ಅಂಥೇಳಿ, ನನಗೆ ಅಂಥ ಸಂದರ್ಭಗಳೇ ಬರುವುದಿಲ್ಲ ಅಂಥೇಳಿ ನನಗೊಂದು ವಿಶ್ವಾಸ ಇದೆ. ಈ ಬಾರಿ ಪಕ್ಷ ಯಾವುದೇ ರೀತಿಯಲ್ಲಿ ಈಗಾಗಲೇ ನನಗೆ ಬಂದ ಮಾಹಿತಿಗಳ ಪ್ರಕಾರ ನನಗೆ ಹೆಚ್ಚು ಅವಕಾಶಗಳು ನನ್ನ ಪಾಲಿಗೆ ಇದೆ. ಹಾಗಾಗಿ ಮಹಾಲಿಂಗೇಶ್ವರ ದೇವರಿಗೆ ಮತ್ತೊಮ್ಮೆ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು, ನನಗೊಂದು ಅವಕಾಶ ಸಿಗಲಿ. ನನಗೆ ಅವಕಾಶ ಸಿಕ್ಕಿದರೆ ಈ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಕೆಲಸವನ್ನು ಮಾಡುವಂತೆ ಆಗಲಿ ಅಂತೇಳಿ ನಾನು ಅಪೇಕ್ಷೆಯನ್ನು ಪಟ್ಟಿದ್ದೇನೆ. ಕೊನೆಯದಾಗಿ ತಮ್ಮ ಮಾತುಗಳು ತಮ್ಮ ಪುತ್ತೂರಿನ ಜನತೆಗೆ ಇರ್ಬೋದು ಅಥವಾ ತಮ್ಮ ನಾಯಕರಿಗೆ ಇರ್ಬೋದು, ತಮ್ಮ ಆಪ್ತರಿಗೆ ಇರ್ಬೋದು ಹೇಳುವಂಥದ್ದು. ಒಟ್ಟು ನನ್ನ ಇಡೀ ಜೀವನದ ಅನೇಕ ವಿಚಾರಗಳನ್ನು ಇಲ್ಲಿ ಹೇಳಿಕೊಳ್ಳುವಂಥ ಅವಕಾಶಗಳನ್ನು ನಿಮ್ಮ ಸುದ್ದಿ ಮಾಧ್ಯಮ ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ವಿಶೇಷವಾದ ಅಭಿನಂದನೆಗಳು. ಯಾಕೆಂತೇಳಿದರೆ ನಾನು ನಿಮ್ಮ ಮಾಧ್ಯಮದ ನಿಮ್ಮ ಪತ್ರಿಕೆಯ ಜೊತೆಗೆ ಸುಳ್ಯದಿಂದ ಪ್ರಾರಂಭಗೊಂಡು ನಿಮ್ಮ ಪ್ರಾರಂಭದಿಂದ ಇಂದಿನ ತನಕ ನಾನು ನಿಮ್ಮ ಜೊತೆಗೆ ಇರುವವನು. ನನ್ನ ಎಲ್ಲ ವಿಚಾರಗಳು ನಿಮಗೆ ಭಾಳಷ್ಟು ನಿಮ್ಮ ಮಾಧ್ಯಮ ಅರ್ಥ ಮಾಡಿಕೊಂಡಿರುವಂಥದ್ದು ಒಂದು ಕಡೆ ಸತ್ಯ. ಹಾಗಿರುವಾಗ ಜನರಲ್ಲಿ ನನ್ನನ್ನು ಈ ಕ್ಷೇತ್ರದ ಜನ ತುಂಬ ತಿಳ್ಕೊಂಡಿದ್ದಾರೆ. ನನಗೆ ಯಾವಾಗಲೂ ಒಂದು ಆತ್ಮಕ್ಕೆ ಧೈರ್ಯ ಬರುವಂಥದ್ದು, ನನ್ನ ನಂಬಿಕೆಯ ವಿಚಾರಗಳು ಯಾವುದು ಅಂತ ಹೇಳಿದರೆ, ನಾನು ತಪ್ಪು ಮಾಡಿಲ್ಲ, ಯಾವುದೇ ಸಂದರ್ಭದಲ್ಲಿ ನನ್ನ ಕಡೆಯಿಂದ ತಪ್ಪುಗಳಾಗಲಿಲ್ಲ. ಆದರೆ ತಪ್ಪುಗಳೇ ಆಗದಿದ್ದಾಗ ಒಬ್ಬನು ತಪ್ಪುಗಾರ ಅಂತೇಳಿ ಮಾಡಲಿಕ್ಕೆ ನನ್ನ ತಪ್ಪುಗಳನ್ನು ಹುಡುಕಿ ಏನೋ ಒಂದು ಮಾಡಿಸುವಂಥ ಪ್ರಯತ್ನಗಳು ಕೆಲವು ಬಾರಿ ಆಗಿದ್ದರೂ ಅದು ನನಗೆ ಎಲ್ಲಿಯೂ ಸಹ ದೊಡ್ಡ ಸಮಸ್ಯೆಯನ್ನು ಕೊಡಲಿಲ್ಲ ಅಂತ ಹೇಳುವಂಥ ವಿಚಾರಗಳು. ಹಾಗಾಗಿ ಮುಂದಿನ ದಿನಗಳಲ್ಲೂ ಅದನ್ನೇ ನಾನು ಅಪೇಕ್ಷೆ ಪಡುವಂಥದ್ದು. ಯಾರಿಗಾದರೂ ಸಹಾಯ ಮಾಡಬೇಕೇ ಹೊರತು, ಅದಕ್ಕಾಗಿ ಶಾಸಕನಾಗಬೇಕು ಹೊರತು
ನನಗೆ ಏನಾದರೂ ದೊಡ್ಡ ಸಂಪತ್ತು ಕ್ರೋಢೀಕರಣ ಮಾಡಲಿಕ್ಕೆ ದೊಡ್ಡ ಜನ ಆಗಿ ಏನೋ ಮಾಡಲಿಕ್ಕೋಸ್ಕರ ನನಗೆ ಯಾವ ಅಧಿಕಾರನೂ ಬೇಡ. ನಾನು ಇದ್ದಲ್ಲಿಗೆ ನೆಮ್ಮದಿಯಾಗಿದ್ದೇನೆ. ನನ್ನ 2 ಹೆಣ್ಮಕ್ಳು ನನಗೆ, ಅವರಿಬ್ಬರು ಡಾಕ್ಟ್ರು ಆಗಿ ವೈದ್ಯರಾಗಿ ಇದ್ದಾರೆ. ಹಾಗಿರುವಾಗ ನನ್ನ ಹೆಂಡತಿ ಸಹ ಒಳ್ಳೆ ಎಜುಕೇಟೆಡ್ ಆಗಿ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದವರು, ಒಳ್ಳೆಯ ಕುಟುಂಬದಿಂದ ಬಂದವನು. ಹಾಗಾಗಿ ಜನರ ಅಪೇಕ್ಷೆ ನನಗೆ ಯಾವಾಗಲೂ ಏನಾಗೋದು ಅಂತ ಹೇಳಿದರೆ, ನಾನು ಒಂದು ಮಾತನ್ನು ಹೇಳಲೇಬೇಕು. ನನ್ನ ಅಪೇಕ್ಷೆಗಿಂತ ನನ್ನ ಸ್ನೇಹಿತರ, ನನ್ನ ಅಭಿಮಾನಿಗಳ, ಹಿತೈಷಿಗಳ ಪ್ರೋತ್ಸಾಹ ಮತ್ತು ನಿರಂತರವಾದ ಬೆಂಬಲದಿಂದಾಗಿ ನಾನು ಹಿಂದೆ ನೋಡುವ ಹಾಗೆ ಇಲ್ಲ ಈ ಸಂದರ್ಭ. ಯಾಕಂತ ಹೇಳಿದರೆ, ನೀವು ಬಿಡಲೇಬಾರ್ದು, ನಿಮಗೆ ಈ ಸಲ ಅವಕಾಶ ಇದೆ ಅಂಥೇಳಿ. ಮತ್ತು ಒಂದು ರೀತಿಯ ಧಾರ್ಮಿಕವಾದ ನಂಬಿಕೆಯನ್ನು ನಾನು ಇಟ್ಟುಕೊಂಡವನು. ಅಲ್ಲಿಯೂ ಸಹ ನನಗೆ ಎಲ್ಲ ಕಡೆ ಎಲ್ಲಿ ಹೋಗುವಾಗಲೂ ಈ ಬಾರಿ ನಿಮಗೆ ಅವಕಾಶಗಳು ಇದೆ ಅಂತ ಹೇಳುವಂಥ ವಿಚಾರಗಳು ಬಂದಾಗ ನಾನು ಹಿಂದೆ ನೋಡಲಿಕ್ಕೆ ಹೋಗೋದೇ ಇಲ್ಲ. ಈ ಬಾರಿ ಮುಂದೆ ನೋಡುವಂಥದ್ದೇ, ಅದರಲ್ಲಿ ಯಶಸ್ವಿ ಆಗ್ತೇನೆ ಎಂದು ಹೇಳುವ ವಿಶ್ವಾಸ ನನಗಿದೆ. ಹಾಗಾಗಿ ಎಲ್ಲರ ಸಹಕಾರವನ್ನು ಮತ್ತೊಮ್ಮೆ ಕೇಳಿಕೊಂಡು, ನೀವು ಇನ್ನೊಂದು ಪ್ರಶ್ನೆಯನ್ನು ಕೇಳಿದರೆ, ನೀವು ಶಾಸಕರಾದರೆ ಪುತ್ತೂರಲ್ಲಿ ಏನು ಮಾಡ್ತೀರಾ ಅಂತ ಹೇಳುವಂಥದ್ದು. ಪುತ್ತೂರಿಗೆ ಬೇಕಾಗುವಂಥ ಅನೇಕ ವಿಚಾರಗಳನ್ನು ನಾನು ಈಗಾಗಲೇ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೇನೆ. ಅದರಲ್ಲಿ ಭಾಳಷ್ಟು ಮುಖ್ಯವಾಗಿ ನಮ್ಮ ಸರ್ಕಾರ ಬಂದರೆ ಇದೊಂದು ಜಿಲ್ಲಾ ಕೇಂದ್ರ ಆಗಬೇಕು ಅಂತ ಹೇಳುವ ಅಪೇಕ್ಷೆ ಇದೆ. ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಇದೆ. ಒಂದು ರಿಂಗ್ ರೋಡ್. ಈ ಪ್ರಮುಖವಾದ 3 ವಿಚಾರಗಳನ್ನು ಮುಂದೆ ಇಟ್ಟುಕೊಂಡು ದೇವರು ನನಗೆ ಅನುಗ್ರಹ ಮಾಡಿದರೆ ಅದನ್ನು ಖಂಡಿತವಾಗಿ ನಿಮ್ಮ ಇಲ್ಲಿ ಹೇಳಿದ ಹೇಳಿಕೆಯ ಪ್ರಕಾರ ನಡ್ಕೊಳ್ಳುತ್ತೇನೆ ಅಂತ ಹೇಳುವ ವಿಚಾರವನ್ನು ತಮ್ಮಲ್ಲಿ ಹಂಚಿಕೊಳ್ಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಇದು ಇವತ್ತಿನ ಮತ ಸಮರದ ವಿಶೇಷ. ನಾನು ಯಾರಿಗೂ ಟ್ರಬಲ್ ಸ್ಟಾರ್ ಅಲ್ಲ, ನಾನು ರೆಬಲ್ ಸ್ಟಾರ್ ಕೂಡ ಅಲ್ಲ. ಈ ಬಾರಿ ನನಗೆ ಯಾರು ಟ್ರಬಲ್ ರೆಬಲ್ ಯಾರು ಆಗಬೇಡಿ ಅನ್ನುವಂಥ ಮನವಿಯನ್ನು ಮಾಡ್ತಾ ಇದ್ದಾರೆ. ತ್ಯಾಗ ಇರಲಿ ಅನ್ನುವಂಥದ್ದನ್ನು ಒಬ್ಬರಿಗೆ ಹೇಳಿದರೆ, ಬೇರೆಯವರು ಬಂದರೆ ಸ್ವಾಗತ, ಆದರೆ ಅವರು ಕೂಡ ಒಂದು 5 ವರ್ಷ ಪಕ್ಷದಲ್ಲಿ ಕೆಲಸ ಮಾಡಿ ಆನಂತರ ಟಿಕೆಟನ್ನು ಕೇಳುವಂತಹ ಸಂದರ್ಭ ಬರಲಿ. ಹಿಂದುತ್ವ, ಭಾವೈಕ್ಯತೆ ಮತ್ತು ಜಾತ್ಯತೀತವಾದ ನನ್ನದು ಎಲ್ಲವೂ ಬೇಕು. ನನ್ನ ಪಕ್ಷಕ್ಕಾಗಿ, ನನ್ನ ಪಕ್ಷದ ಗೆಲುವಿಗಾಗಿ ನಾನು ಹಿಂದುತ್ವದ ಜೊತೆಗೆ ಸಾಗುವಂತಹ ಮನಸ್ಸು ಮಾಡಿದರೆ, ಆದರೆ ಕೆಲ ನಾಯಕರು ಒಪ್ಕೊಳ್ಳಿಲ್ಲ ಅನ್ನುವಂಥದ್ದು ಹೇಳಿದರು. ಇತ್ತೀಚೆಗೆ ನಡೆದಂಥ ಕೆಲವು ವಿವಾದಗಳು ಮತ್ತು ಈಗ ಯಾರ ಜೊತೆಗೂ ವೈಮನಸ್ಸಿಲ್ಲ. ಹಿಂದೆ ಸೊರಕೆ ಅವ್ರ ಜೊತೆಗೆ ಇದ್ದದ್ದು ವೈಮನಸ್ಸಲ್ಲ, ಅದು ಪ್ರೀತಿಯ ಒಂದು ಸಂಘರ್ಷ. ಅದು ಸ್ವಲ್ಪ ಮಟ್ಟಿಗೆ ವೈಮನಸ್ಸಾಗಿ ಬದಲಾಗಿತ್ತು. ಈಗ ಅದು ಕೂಡ ಇಲ್ಲ. ಅವರು ನನಗೆ ಬಂದು ನನ್ನನ್ನು ಸಪೋರ್ಟ್ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇದೆ. ನಿರಂತರವಾಗಿ ಇಷ್ಟು ಹೊತ್ತು ತನ್ನ ರಾಜಕೀಯ ಜೀವನ ಜೊತೆಗೆ ಮುಂದಿನ ರಾಜಕೀಯ ಜೀವನ ಭವಿತವ್ಯದ ಬಗ್ಗೆ ಮಾತನಾಡಿದ್ದಾರೆ. ಅವರ ನಿರೀಕ್ಷೆಗಳು ನಿಜವಾಗ್ಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಅವರಿಗೂ ಆಲ್ ದಿ ಬೆಸ್ಟ್ ಅನ್ನು ಹೇಳುತ್ತಾ ಈ ಒಂದು ಸಂದರ್ಶನದಲ್ಲಿ ಭಾಗಿಯಾದ ನಿಮಗೆ ಧನ್ಯವಾದ. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯ ಜೊತೆಗೆ ಬರ್ತೇವೆ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. ಹತ್ತೂರ ಒಡೆಯನ ನಾಡಿಗೆ ಕಾಲಿಟ್ಟಿದೆ ಕಾಟನ್ ಕಿಂಗ್. ಬೇಸಿಗೆಯ ಬಿಸಿಗೆ ದೇಹವನ್ನ ಕೂಲ್ ಆಗಿರಿಸುವ ಕಾಟನ್ ಬಟ್ಟೆಗಳು ಇದೀಗ ನಿಮ್ಮೂರಿನಲ್ಲಿ. ದೇಶಾದ್ಯಂತ 230 ಶೋರೂಮ್ಗಳನ್ನ ಹೊಂದಿರುವ ಪುರುಷರ ರೆಡಿಮೇಡ್ ಉಡುಪುಗಳ ಸುಪ್ರಸಿದ್ಧ ಸಂಸ್ಥೆ. ಉತ್ತಮವಾದ ಆಂಟಿ ಸ್ಟೈನ್ ಹಾಗೂ ಬ್ರೀತ್ ಫ್ರೀ ಬಟ್ಟೆಗಳ ಅಪೂರ್ವ ಸಂಗ್ರಹ. ಗ್ರೌಂಡ್ ಫ್ಲೋರ್, ಜಿಎಲ್ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಕಾಂಟ್ಯಾಕ್ಟ್ 08251 470 541.